ಕೆಥೋಲಿಕ್ ಸಭಾ ಕುಡ್ಲ ಪ್ರದೇಶದ ನೀರಿಟ್ಟು ಲಿಂಕ್ ಡಿ ಅಡಿಕ್ಷನ್ ಬೊಕ್ಕ ಕೌನ್ಸಿಲಿಂಗ್ ಸೆಂಟರ್ದ ವತಿಯಿಂದ ಮಾದಕ ದ್ರವ್ಯ ಸೇವನೆದ ಆಪನ ದುಷ್ಪರಿಣಾಮದ ಬಗೆಟ್ ಮಾಹಿತಿ ಕಾರ್ಯಾಗಾರ ಪೆರ್ಮನೂರು ಸಂತ ಸೆಬಸ್ಟಿಯನ್ ಚರ್ಚ್ ಸಭಾಂಗಣದ ಜುಲೈ 21 ತಾರೀಕು ಐತಾರ ಕಾಂಡೆ 1:30 ಗಂಟೆಗೆ ನಡಪೆರ ಉಂಟು. ಮಾದಕ ದ್ರವ್ಯ ಬಳಕೆಯನ್ನು ಉಂಟಾರೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ದಿಂಜ ಕ್ರಮ ಕೈಗೊಂಡು ಕೆಥೋಲಿಕ್ ಸಭೆ ದಕ್ಷಿಣ ಕನ್ನಡ ಬೊಕ್ಕ ಕಾಸರಗೋಡು ಜಿಲ್ಲೆಡೊರ್ಮೆ 11,000 ಸದಸ್ಯರನ್ನು ಉಳಪಡೆದಿತ್ತು. 100 ಘಟಕಗಳು 12 ವಲಯಗಳನ್ನು ಪಡೆದನ್ನು ಪಡೆದು ಸುದ್ದಿಗೋಷ್ಠಿ ತೆರಿಪಾಯಿನ ಕ್ಯಾಥೋಲಿಕ್ ಸಭಾ ಕೇಂದ್ರೀಯ ಅಧ್ಯಕ್ಷರು ಶ್ರೀ ಪಾಲ್ ರಾಲ್ಫಿಕ್ ಡಿಕೋಸ್ತಾ ಈ ನಿಟ್ಟಿನ ಕ್ಯಾಥೋಲಿಕ್ ಸಭಾ ಕೇಂದ್ರೀಯ ಸಮಿತಿ ಲಿಂಕ್ ಡಿ ಅಡಿಕ್ಷನ್ ಬೊಕ್ಕ ಕೌನ್ಸಿಲಿಂಗ್ ಸೆಂಟರ್ ಕುಡ್ಲ ದಕ್ಷಿಣ ವಲಯ ಬೊಕ್ಕ ಪೆರ್ಮನೂರು ಘಟಕದ ಒಟ್ಟು ಸೇರಿಗೆದು ಪೆರ್ಮನೂರು ಸಂತ ಸೆಬಸ್ಟಿಯನ್ ಚರ್ಚ್ ಸಭಾಂಗಣದ ಜುಲೈ 21 ತಾರೀಕಿಗೆ ಐತಾರ ಕಾಂಡೆ 1 ಗಂಟೆಗೆ ಮಾದಕ ದ್ರವ್ಯದ ವ್ಯಸನದ ಆಪನ ದುಷ್ಪರಿಣಾಮದ ಬಗೆಟ್ ಮಾಹಿತಿ ಕಾರ್ಯಾಗಾರ ನಡಪೆರ ಉಂಟು. ಜಿಲ್ಲಾಧಿಕಾರಿ ಶ್ರೀ ಶಶಿಕಾಂತ್ ಸೆಂಥಿಲ್ ಕಾರ್ಯಾಗಾರನ ಉದಿಪನ ಮಲ್ಪೆರೆ ಉಲ್ಲೇರ್ ಪಂಡ ತೆರಿಪಾಯರು. ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕಾಸರಗೋಡು ಜಿಲ್ಲೆಯಾದ್ಯಂತ 18,000 ಸದಸ್ಯರನ್ನು ಒಳಗೊಂಡಿದ್ದು 100 ಘಟಕಗಳು ಹಾಗೂ 12 ವಲಯಗಳನ್ನು ಹೊಂದಿರುತ್ತದೆ. ಕಳೆದ 40 ವರ್ಷಗಳಿಂದ ನಮ್ಮ ಸಂಸ್ಥೆಯು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರುತ್ತದೆ. ಈ ನಿಟ್ಟಿನಲ್ಲಿ ಕಥೋಲಿಕ್ ಸಭಾ ಕೇಂದ್ರೀಯ ಸಮಿತಿ ಲಿಂಕ್ ಡಿ ಅಡಿಕ್ಷನ್ ಮತ್ತು ಕೌನ್ಸಿಲಿಂಗ್ ಸೆಂಟರ್, ಮಂಗಳೂರು ಕಥೋಲಿಕ್ ಸಭಾ ದಕ್ಷಿಣ ವಲಯ ಹಾಗೂ ಕಥೋಲಿಕ್ ಸಭಾ ಪೆರ್ಮನ್ನೂರು ಘಟಕದ ಸಹಯೋಗದೊಂದಿಗೆ ಪೆರ್ಮನ್ನೂರಿನ ಸಂತ ಸೆಬಸ್ಟಿಯನ್ ಚರ್ಚ್ ಸಭಾಂಗಣದಲ್ಲಿ ಭಾನುವಾರ 28/7/2019 ಬೆಳಗ್ಗೆ 9 ಗಂಟೆಗೆ ಮಾದಕ ದ್ರವ್ಯ ವ್ಯಸನದಿಂದಾಗುವ ದುಷ್ಪರಿಣಾಮಗಳ ಕುರಿತು ಮಾಹಿತಿ ಕಾರ್ಯಕ್ರಮವನ್ನು ಪ್ರಥಮವಾಗಿ ಹಮ್ಮಿಕೊಂಡಿರುತ್ತದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರಾದ ಶ್ರೀ ಶಶಿಕಾಂತ್ ಸೆಂಥಿಲ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವರು. ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆನುವಂಶಿಕ ಪ್ರಧಾನ ಅರ್ಚಕರಾದ ಶ್ರೀ ಅನಂತ ಪದ್ಮನಾಭ ಅಸರಣ್ಣ ಮತ್ತು ಪೆರ್ಮನ್ನೂರು ಚರ್ಚಿನ ಧರ್ಮಗುರುಗಳಾದ ವಂದನೀಯ JB ಸಲ್ಡಾನ ಅವರು ಈ ಕಾರ್ಯಕ್ರಮಕ್ಕೆ ಆಶೀರ್ವಚನ ನೀಡಲಿರುವರು. ಹೆರಿ ರೇಗೋ, ಅಜಯ್ ಪಾಯ್ಸ್, ರೊನಾಲ್ಡ್ ಸೆರಾವೋ, ದಕ್ಷಿಣ ವಲಯದ ಅಧ್ಯಕ್ಷರು ಫೆಲಿಕ್ಸ್ ಡಿಸೋಜಾ, ಪೆರ್ಮನೂರು ಘಟಕದ ಅಧ್ಯಕ್ಷರು ಡಾಲ್ಫಿ ಡಿಸೋಜಾ ಸುದ್ದಿಗೋಷ್ಠಿಗೆ ಇದ್ದರು.